ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸುತ್ತಾ ಈ ದಿನದ ಧ್ಯಾನವನ್ನು ನಾವು ಆರಂಭ ಮಾಡೋಣ. ಸಂತ ಮಾರ್ಕನು ಬರೆದ ಸುವಾರ್ತೆಯಿಂದ ವಾಚನ, ಅಧ್ಯಾಯ 10 ವಾಕ್ಯ 28ರಿಂದ 31 ತನಕ. ಆಗ ಪೇತ್ರನು ಮುಂದೆ ಬಂದು, ನೋಡಿ, ನಾವು ಎಲ್ಲವನ್ನು ಬಿಟ್ಟು ನಿಮ್ಮನ್ನು ಹಿಂಬಾಲಿಸಿದ್ದೇವಲ್ಲ ಎಂದನು. ಆಗ ಯೇಸು, ನಾನು ನಿಶ್ಚಯವಾಗಿ ಹೇಳುತ್ತೇನೆ, ಯಾರಾದರೂ ನನ್ನ ನಿಮಿತ್ತ ಹಾಗೂ ಶುಭ ಸಂದೇಶದ ನಿಮಿತ್ತ ಮನೆಯನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಾಯಿಯನ್ನಾಗಲಿ, ತಂದೆಯನ್ನಾಗಲಿ, ಮಕ್ಕಳನ್ನಾಗಲಿ, ಹೊಲ ಗದ್ದೆಗಳನ್ನಾಗಲಿ ತ್ಯಜಿಸುತ್ತಾನೋ ಅವನು ಈ ಕಾಲದಲ್ಲೇ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ, ಮಕ್ಕಳು, ಹೊಲಗದ್ದೆ ಇವೆಲ್ಲವನ್ನು 100 ಮಡಿಯಷ್ಟು ಪಡೆಯುವನು. ಇವುಗಳೊಂದಿಗೆ ಹಿಂಸೆಯನ್ನು ಅನುಭವಿಸಬೇಕಾಗುವುದು. ಅದಲ್ಲದೆ ಮುಂದಿನ ಲೋಕದಲ್ಲಿ ಅಮರ ಜೀವವನ್ನು ಪಡೆಯುವನು. ಆದರೆ ಮೊದಲನೆಯವರಲ್ಲಿ ಅನೇಕರು ಕಡೆಯವರಾಗುವರು, ಕಡೆಯವರಲ್ಲಿ ಅನೇಕರು ಮೊದಲಿನವರಾಗುವರು ಎಂದರು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ಇವತ್ತಿನ ಸುವಾರ್ತೆಯನ್ನು ನಾವು ಕೇಳಬೇಕಿದ್ರೆ ನಮಗೆಲ್ಲರೂ ಕೂಡ ಖುಷಿ ಆಗ್ಬಹುದು. ಯಾಕಂತ ಹೇಳಿದರೆ, ಏನಾದರೂ ನಾವು ತ್ಯಜಿಸಿದರೆ ಅಥವಾ ಏನಾದರೂ ಸ್ಯಾಕ್ರಿಫೈಸ್ ಮಾಡಿದರೆ ನಮಗೆ ಈ ಭೂಲೋಕದಲ್ಲಿ 100 ಮಡಿಯಷ್ಟು ಸಿಗುವುದೆಂದು ಸಂತ ಮಾರ್ಕನು ಸುವಾರ್ತೆಯಲ್ಲಿ ಬರೆದಂಥ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ನಮಗೆ ತಿಳಿಸುತ್ತಾರೆ. ಎಷ್ಟು ಒಳ್ಳೆಯದು, ಎಷ್ಟು ಚೆನ್ನ. ನಮ್ಮಲ್ಲಿದ್ದುದನ್ನು ನಾವು ಕೊಟ್ಟು ಬಿಡುವುದು ಇತರರಿಗೆ, ಆಗ ನಮಗೆ 100 ಮಡಿಯಷ್ಟು ವಾಪಸ್ ಸಿಗುತ್ತದೆ. ಈ ಸುವಾರ್ತೆಯ ವಾಚನದ ನಿಜವಾದ ಅರ್ಥವನ್ನು ನಾವು ತಿಳಿದುಕೊಳ್ಬೇಕಿದ್ರೆ ಕೆಲವೊಂದು ವಿಚಾರಗಳನ್ನು, ನಮ್ಮ ಸುತ್ತಮುತ್ತಲಿನ ವಿಚಾರಗಳನ್ನು ಹಾಗೂ ಪವಿತ್ರ ಪುಸ್ತಕದಲ್ಲಿ ದೇವರು ನಮಗೆ ಹೇಳಿದ್ದನ್ನು ನಾವು ಸ್ವಲ್ಪ ತಿಳಿದುಕೊಂಡು ಮಾಡಬೇಕಾಗ್ತದೆ. ಮೊದಲನೇ ವಿಚಾರ ಏನಂತ ಹೇಳಿದರೆ, ಯಾರಾದರೂ, ಯೇಸು ಸ್ವಾಮಿ ಹೇಳ್ತಾರೆ, ಯಾರಾದರೂ ಅವರಿಗೋಸ್ಕರ ತಂದೆ ತಾಯಿ, ಅಣ್ಣ ತಮ್ಮಂದಿರನ್ನು ಹಾಗೂ ಆಸ್ತಿ ಪಾಸ್ತಿಯನ್ನು ತ್ಯಜಿಸಿದರೆ ಅಂಥವರು 100 ಮಡಿಯಷ್ಟು ಅವರು ವಾಪಸ್ ಪಡೆಯುವರು ಎಂಬುದಾಗಿ. ಒಂದು ವಿಷಯ ಏನಂತ ಹೇಳಿದರೆ, ತರ್ಕ ಏನಂತ ಹೇಳಿದರೆ, ಲಾಭಕ್ಕಾಗಿ ಯಾರಾದರೂ ಕೂಡ ಏನಾದರೂ ಬಿಟ್ಟು ಕೊಡುತ್ತಾರೆ. ಒಂದು ಹೊಲ ಕೊಟ್ಟರೆ 10 ಹೊಲಗಳು ಸಿಗುತ್ತವೆ. ಒಂದು ಅಂಗಡಿಯನ್ನು ಬಿಟ್ಟರೆ ದೇವರ ಸಾಮ್ರಾಜ್ಯಕ್ಕಾಗಿ 100 ಅಂಗಡಿಗಳು ಸಿಗುತ್ತವೆ. 1 ಲಕ್ಷ ರೂಪಾಯಿ ಕೊಟ್ಟರೆ 10 ಲಕ್ಷ ರೂಪಾಯಿ, 100 ಲಕ್ಷ ರೂಪಾಯಿ ಸಿಗುತ್ತದೆ. ಅಂಥದರಲ್ಲಿ ಈ ಬಿಟ್ಟು ಕೊಡುವುದರಲ್ಲಿ, ತ್ಯಾಗ ಮಾಡುವುದರಲ್ಲಿ ಏನು ಕೂಡ ಸಂಕಟ ಬರುವುದಿಲ್ಲ. ಹಾಗಾದರೆ ಈ ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ನಾವು ತ್ಯಾಗ ಮಾಡುವುದು ಒಂದು ವ್ಯಾಪಾರವೇ
ಎಂಬ ಪ್ರಶ್ನೆ ನಮ್ಮ ಮನಸ್ಸಿಗೆ ಬರಬೇಕು. ಯಾವ ಅರ್ಥದಲ್ಲಿ ಯೇಸು ಸ್ವಾಮಿ ಈ ಒಂದು ವಿಚಾರವನ್ನು ತಮ್ಮ ಶಿಷ್ಯರಿಗೆ ಹೇಳುತ್ತಾರೆ? ನಾವು ಸ್ವಲ್ಪ ಆಳವಾಗಿ ಅದನ್ನು ತಿಳಿದುಕೊಳ್ಬೇಕು. ಯಾರಾದರೂ ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ತ್ಯಾಗ ಮಾಡಿದರೆ ಮತ್ತೆ ಆತನು ಯಾಕಾಗಿ ವಾಪಸ್ ಪಡೆಯಬೇಕು? ಹಿನ್ನೆಲೆ ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಹೇಳಿದ್ದರು, ಒಂದು ಒಂಟೆಗೆ ಸೂಜಿಯ ಕಣ್ಣಲ್ಲಿ ಆ ರಂಧ್ರದಲ್ಲಿ ತುರುಕಿಸಿಕೊಂಡು ಹೋಗಲಿಕ್ಕೆ ಸಾಧ್ಯವಾದೀತು. ಆದರೆ ಒಬ್ಬ ಶ್ರೀಮಂತ ಮನುಷ್ಯನಿಗೆ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಿಕ್ಕೆ ತುಂಬಾ ಕಷ್ಟ ಉಂಟು ಅಂತ ಹೇಳಿಕೊಂಡು ಯೇಸು ಸ್ವಾಮಿ ಹೇಳಿದ್ದರು. ಕಳೆದ ಸಲ ನಾವು ಅದನ್ನು ಯೋಚನೆ ಮಾಡಿ ನೋಡಿದ್ದೇವೆ. ಅದಕ್ಕಾಗಿ ಪೇತ್ರನು ಹೇಳ್ತಾನೆ, ಸ್ವಾಮಿ ನೋಡಿ, ನಾವು ನಮ್ಮ ಮನೆಯನ್ನು ಬಿಟ್ಟು ನಿಮ್ಮ ಹಿಂದೆ ಬಂದಿದ್ದೇವೆ, ಈಗ ನಮಗೇನು ಸಿಗುವುದು ಅಂತ ಹೇಳಿಕೊಂಡು. ಯೇಸು ಸ್ವಾಮಿ ಹೇಳ್ತಾರೆ, ನೀವೇನನ್ನು ತ್ಯಾಗ ಮಾಡಿದ್ದೀರೋ 100 ಮಡಿಯಷ್ಟು ನಿಮಗೆ ಸಿಗುವುದು ಅಂತ ಹೇಳಿಕೊಂಡು. ಒಬ್ಬ ಮನುಷ್ಯನು ಕಟ್ಟಿಗೆ ಕಡಿಯುವವನಿದ್ದನು. ಕಟ್ಟಿಗೆ ಕಡಿದು ಆತನು ಸಂತೆಗೆ ಹೋಗಿ ಮಾರಾಟ ಮಾಡ್ತಿದ್ದನು. ಅದರಿಂದ ಬಂದ ಹಣದಲ್ಲಿ ತನ್ನ ಮತ್ತು ತನ್ನ ಪರಿವಾರದ ಖರ್ಚನ್ನು ಆತನು ನಿಭಾಯಿಸುತ್ತಿದ್ದನು. ಎಷ್ಟು ಬೇಕೋ ಅಷ್ಟನ್ನು ಕಡಿತಿದ್ದನು. ಆ ದಿವಸಕ್ಕೆ ತುಂಬ ಸಂತೋಷದಿಂದ ಇದ್ದನು. ಆತನಿಗೆ ಒಬ್ಬ ಬುದ್ಧಿವಂತ ಮನುಷ್ಯ ಸಿಕ್ಕಿದ. ಆತನು ಹೇಳಿದನು, ನೋಡಪ್ಪ, ನೀನು ಈ ಕತ್ತಿಯಿಂದ ಕಟ್ಟಿಗೆಯನ್ನು ಕಡಿಯುತ್ತೀಯ, ನಿನಗೆ ಎಷ್ಟು ಕಡಿದರೂ ಕೂಡ ಸಿಗುವುದು 1 ದಿನಕ್ಕೆ ಬೇಕಾದಂಥ ಹಣ ಮಾತ್ರ. ಅದರ ಬದಲಿಗೆ ನೀನೇನಾದರೂ ತಂತ್ರಜ್ಞಾನವನ್ನು ಅಥವಾ ಯಂತ್ರಗಳನ್ನು ಬಳಸಿದರೆ ನಿನಗೆ ಬೇಕಾದಷ್ಟು ಕಟ್ಟಿಗೆಯನ್ನು ಕಡಿಯಬಹುದು. ಆ ಕಟ್ಟಿಗೆ ಕಡಿಯುವಂಥ ಮನುಷ್ಯ ಕೇಳಿದ, ನಾನು ಬೇಕಾದಷ್ಟು ಕಟ್ಟಿಗೆಯನ್ನು ಕಡಿದು ಏನು ಮಾಡುವುದು? ಅದಕ್ಕೆ ಆ ಮನುಷ್ಯ ಹೇಳಿದನು, ನಿನಗೆ ಜಾಸ್ತಿ ಹಣ ಬರ್ತದೆ. ಆ ಜಾಸ್ತಿ ಹಣ ಬಂದುದರಿಂದ ನೀನು ಏನು ಮಾಡ್ಬೋದು ಅಂತ ಹೇಳಿದರೆ, ಒಂದು ಲಾರಿಯನ್ನು ಸಾಗಿಸಲಿಕ್ಕೆ, ಈ ಕಟ್ಟಿಗೆಯನ್ನು ಸಾಗಿಸಲಿಕ್ಕೆ ನೀನು ಒಂದು ಲಾರಿಯನ್ನು ಖರೀದಿಸಬಹುದು. ಆತ ಕೇಳಿದ, ಲಾರಿಯನ್ನು ಖರೀದಿಸಿ ಜಾಸ್ತಿ ಕಟ್ಟಿಗೆಯನ್ನು ಮಾರಿ ನಾನೇನು ಮಾಡುವುದು? ಅದಕ್ಕೆ ಆ ಮನುಷ್ಯ ಹೇಳಿದ, ಜಾಸ್ತಿ ಹಣ ಬಂದುದರಿಂದ ನೀನೊಂದು ದೊಡ್ಡ ಮನೆಯನ್ನು ಕಟ್ಟಬಹುದು. ಸರಿ, ದೊಡ್ಡ ಮನೆಯನ್ನು ಕಟ್ಟಿ ನಾನು ಏನು ಮಾಡುವುದು? ನಿನಗೆ ಸಂಪತ್ತು ಇನ್ನೂ ಕೂಡ ಜಾಸ್ತಿ ಆಗ್ತದೆ. ನೀನು ಅದನ್ನು ಇನ್ನೂ ಕೂಡ ಇತರ ವ್ಯಾಪಾರಗಳಲ್ಲಿ ವಿನಿಯೋಗಿಸಬಹುದು. ಸರಿ, ಮತ್ತೇನು ಮಾಡುವುದು ನಾನು? ಮತ್ತೆ ನೀನು ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಿನಗಾಗಿ ಸಂಚರಿಸಲಿಕ್ಕೆ ಒಂದು ವಾಹನವನ್ನು ಬಳಸಬಹುದು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲಿಕ್ಕೆ ನೌಕರರನ್ನು ನೇಮಿಸಬಹುದು ನೀನು. ಆಯಿತು, ಮತ್ತೇನಾಗ್ತದೆ? ನೀನು ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಿನಗೆ ಬೇಕಾದಂಥ ಪೌಷ್ಟಿಕಾಂಶ ಆಹಾರಗಳನ್ನು ಸೇವಿಸಬಹುದು, ಮನೆಯಲ್ಲಿ ಕೂತ್ಕೊಂಡು ಆರಾಮ ಮಾಡಬಹುದು, ಸಂತೋಷದಿಂದ ಇರಬಹುದು ಅಂತ ಹೇಳಿಕೊಂಡು. ಆಗ ಮನುಷ್ಯನು ಹೇಳಿದನು, ಕಟ್ಟಿಗೆ ಕಡಿಯುವವನು, ಅವನು ಹೇಳಿದನು, ನಾನೀಗ ನನಗೆ 1 ದಿವಸಕ್ಕೆ ಬೇಕಾದಂಥ ಕಟ್ಟಿಗೆಯನ್ನು ಕಡಿತಾ ಇದ್ದೇನೆ, ಮತ್ತು ಅದರಿಂದ ಬಂದ ಹಣದಿಂದ ನಮ್ಮ ಪರಿವಾರದ ಜೀವನ ನಡೀತದೆ, ನಾವೆಲ್ಲರೂ ಕೂಡ ಸುಖ ಸಂತೋಷದಿಂದ ಇದ್ದೇವೆ, ಏನು ಕೂಡ ನಮಗೆ ತೊಂದರೆ ಇಲ್ಲ, ನೆಮ್ಮದಿಯಿಂದ ಇದ್ದೇವೆ, ಮತ್ತೆ ಇದೆಲ್ಲ ಯಾಕೆ ವಿಚಾರ ಅಂತ ಕೇಳಿದ. ಪ್ರಿಯರೇ, ಒಂದು ಚಿಕ್ಕ ಕತೆ ದೊಡ್ಡದೊಂದು ಪಾಠ ಉಂಟು. ಆ ಪಾಠ ಏನಂತ ಹೇಳಿದ್ರೆ, ಎಲ್ಲರೂ ಕೂಡ ಹೀಗೇನೆ ಆಲೋಚನೆ ಮಾಡುವುದು. ಯಂತ್ರಗಳನ್ನು ಬಳಸುವುದು, ನಂತರ ಜಾಸ್ತಿ ಹಣವನ್ನು ಗಳಿಸುವುದು, ಬಂದಂಥ ಜಾಸ್ತಿ ಹಣದಲ್ಲಿ ಇನ್ನೇನೋ ವ್ಯಾಪಾರವನ್ನು ಮಾಡುವುದು, ಅದರಲ್ಲಿ ಬಂದಂಥ ಹಣದಿಂದ ಮತ್ತೇನೋ ವ್ಯಾಪಾರವನ್ನು ಮಾಡುವುದು. ಕೊನೆಗೆ ಆತನು ಏನು ಮಾಡ್ತಾನೆ? ನಾವು ಹೇಳುವುದು ಏನಂತ ಹೇಳಿದ್ರೆ, ಸುಖವಾಗಿ ಜೀವನ ಕಳೆಯಬಹುದು ಎಂಬುದಾಗಿ. ಎಲ್ಲಿಯಾದರೂ ನೀವು ನೋಡಿದ್ದೀರೋ? ಹಣವನ್ನು ಸಂಪಾದಿಸ್ತಾ ಹೋದ ಹಾಗೆ ಮನುಷ್ಯನ ಈ ಆಸೆಗೆ ಒಂದು ಕೊನೆ ಎಂಬುದುಂಟು. ಆತನು ಸುಮ್ಮನೆ ಕೂತ್ಕೊಂಡು ಎಲ್ಲಿಯಾದರೂ ಶಾಂತಿಯಿಂದ ನೆಮ್ಮದಿಯಿಂದ ತನ್ನ ಜೀವನವನ್ನು ಕಳೆಯುವುದನ್ನು ನೀವೆಲ್ಲಿಯಾದರೂ ನೋಡಿದ್ದೀರೋ? ಮನುಷ್ಯನಲ್ಲಿ ಆಶಾ ಆಕಾಂಕ್ಷೆಗಳು ತುಂಬ ಇರುತ್ತವೆ. ಅದಕ್ಕಾಗಿ ಆತನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ದುಡಿಯುತ್ತಾನೆ.
ಎಷ್ಟು ದುಡಿತಾನೆ ಅಂತ ಹೇಳಿದ್ರೆ ಎಷ್ಟು ದುಡಿದು ಬಂದರೂ ಕೂಡ ಸಾಕಾಗದು, ಮತ್ತೆ ಕೂಡ ದುಡಿಯುತ್ತಾನೆ. ಯೇಸು ಸ್ವಾಮಿ ಇವತ್ತಿನ ಸುವಾರ್ತೆಯಲ್ಲಿ ನಮಗೆ ಒಂದು ದೊಡ್ಡ ಪಾಠವನ್ನು ಕೊಡುತ್ತಾರೆ. ಅದೇನಂತ ಹೇಳಿದ್ರೆ, ನಾವು ದೇವರು ನಮಗೆ ಕೊಟ್ಟಂತ ಸಮಯವನ್ನು ಹಾಗೂ ದೇವರು ನಮಗೆ ಕೊಟ್ಟಂತ ಕೊಡುಗೆಗಳನ್ನು, ಸಂಪನ್ಮೂಲಗಳನ್ನು ಯಾವುದಕ್ಕಾಗಿ ಬಳಸಬೇಕು? ದೇವರ ಸಾಮ್ರಾಜ್ಯಕ್ಕಾಗಿ ಬಳಸಬೇಕು, ದೇವರ ಮಹಿಮೆಗಾಗಿ ಬಳಸಬೇಕು. ದೇವರನ್ನು ನಾವು ನಮಗೋಸ್ಕರ ಬಳಸಿ ನಮ್ಮ ಸಂಪತ್ತನ್ನು ಹೆಚ್ಚಿಸುವುದಕ್ಕೋಸ್ಕರ ಅಲ್ಲ ಅಂತ ಯೇಸು ಸ್ವಾಮಿ ತಿಳಿಯಪಡಿಸುತ್ತಾರೆ. ಈ ಪ್ರೇಷಿತರು ಸಿಮೋನನ್ನು ಕೇಳಿದ, ಯೇಸು ಸ್ವಾಮಿಯ ಶಿಷ್ಯ, ನಾವು ಇಷ್ಟೆಲ್ಲವನ್ನು ತ್ಯಾಗ ಮಾಡಿದ್ದೇವೆ, ನಮಗೇನು ಕಾದುಂಟಂತ ಹೇಳಿಕೊಂಡು. ಯೇಸು ಸ್ವಾಮಿ ಹೇಳಿದ್ದರು, ನೀವು ಏನನ್ನೆಲ್ಲ ತ್ಯಾಗ ಮಾಡಿದರೂ 100 ಮಾಡಿ ಜಾಸ್ತಿ ಸಿಗ್ತದಂತ ಹೇಳಿಕೊಂಡು. ಅದರ ಜೊತೆಗೆ ಕಷ್ಟ ಕೂಡ ಇರ್ತದೆ. ನಾವು ನೋಡುತ್ತೇವೆ, ಯೇಸು ಸ್ವಾಮಿಗೋಸ್ಕರ ಈ ಶಿಷ್ಯರು ತಮ್ಮ ವ್ಯಾಪಾರವನ್ನು ಅಂತ ಹೇಳಿದರೆ ಈ ಮೀನು ಹಿಡುವಂಥ ವೃತ್ತಿಯನ್ನು ಬಿಟ್ಟು ಬಂದರು, ಸುಂಕ ವಸೂಲಿ ಮಾಡುವಂಥ ಆ ವ್ಯಾಪ್ತಿಯನ್ನು ಬಿಟ್ಟು ಬಂದರು. ಹಾಗೆ ಇತರರು ತಮ್ಮ ತಮ್ಮ ವ್ಯಾಪ್ತಿಯನ್ನು ಬಿಟ್ಟು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದರು. ಅವರ ಜೀವನವನ್ನು ನೋಡಿದರೆ, ಈ 12 ಮಂದಿ ಶಿಷ್ಯರದ್ದು ಹಾಗೂ ಇತರ ಶಿಷ್ಯರ ಜೀವನವನ್ನು ನೋಡಿದರೆ ಅವರು ಎಲ್ಲಿ 100 ಮಡಿಯಷ್ಟು ಸಂಪಾದನೆ ಮಾಡಿದರು? ವಾಪಸ್ ಎಲ್ಲಿ ಇಲ್ಲ ಪ್ರಿಯರೇ. ಯಾರೊಬ್ಬನು ಕೂಡ ಅವರಲ್ಲಿ 100 ಮಡಿಯಷ್ಟು ವಾಪಸ್ ಹಿಂದಕ್ಕೆ ಗಳಿಸಿಕೊಳ್ಳಿಲ್ಲ. ಆದರೆ ಕಷ್ಟಗಳನ್ನು ಬೇಕಾದಷ್ಟು ಅನುಭವಿಸಿದರು. ಪೇತ್ರನಿರ್ಬಹುದು, ಕಾಲು ಮೇಲಕ್ಕೆ ಮಾಡಿ ತಲೆ ಕೆಳಗೆ ಮಾಡಿ ಆತನನ್ನು ಶಿಲುಬೆಯಲ್ಲಿ ಸಾಯಿಸಿದರು. ಯಾಕೋಬನಿರ್ಬಹುದು, ಖಡ್ಗದಿಂದ ತಲೆಯನ್ನು ಕಡಿದರು. ಹೀಗೆ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ, ಶಿಷ್ಯರಿಗೆ ಬೇರೆ ಬೇರೆ ಈ ಕಷ್ಟ ಸಿಕ್ಕಿತು. ಅವರದನ್ನು ಸ್ವೀಕಾರ ಮಾಡಿದರು. ಯಾಕೆ ಪ್ರಿಯರೇ? ಯಾಕಂತ ಹೇಳಿದ್ರೆ, ನಾವು ನೋಡುತ್ತೇವೆ, ಯೇಸು ಸ್ವಾಮಿಯ ಶಿಷ್ಯರು 2000 ವರ್ಷಗಳ ಹಿಂದೆ ಅವರು ತಮ್ಮ ಜೀವನವನ್ನು, ತಮ್ಮ ವ್ಯಾಪ್ತಿಯನ್ನು, ಕುಟುಂಬವನ್ನು ತ್ಯಾಗ ಮಾಡಿ ಯೇಸು ಸ್ವಾಮಿಯ ಉದ್ದೇಶಕ್ಕಾಗಿ, ಯೇಸು ಸ್ವಾಮಿಗೋಸ್ಕರ, ದೇವರ ಸಾಮ್ರಾಜ್ಯಕ್ಕೋಸ್ಕರ ಅವರು ತಮ್ಮ ಜೀವನವನ್ನು ಖಾಲಿ ಮಾಡಿದರು, ಕಷ್ಟಗಳನ್ನು ಅನುಭವಿಸಿದರು. ಆದರೆ ಇವತ್ತು 2000 ವರ್ಷಗಳ ನಂತರ ಕೂಡ ಧರ್ಮಸಭೆ, ಭಕ್ತಾದಿಗಳು, ಯೇಸು ಸ್ವಾಮಿಯ ಅನುಯಾಯಿಗಳು ಅವರನ್ನು ಗೌರವಿಸುತ್ತಾರೆ. ಎಷ್ಟರ ಮಟ್ಟಿಗೆ ಗೌರವಿಸ್ತಾರೆ ಪ್ರಿಯರೇ? ಅವರು ಬಿಟ್ಟು ಬಂದದ್ದೇನು? ದೋಣಿ. ಅವರು ಬಿಟ್ಟು ಬಂದದ್ದೇನು? ಆ ಸುಂಕ ವಸೂಲಿ ಮಾಡುವಂಥ ಅಖಾಡ, ಮೇಜು ಅಷ್ಟೇ. ಆದರೆ ಇವತ್ತು ನೋಡಿ, ಅವರು ಒಂದು ವೇಳೆ ಅವರು ಬಿಟ್ಟು ಬಂದಂಥ 1000 ಪಟ್ಟು ಹಣವನ್ನು ಅವರು ವಿನಿಯೋಗಿಸಿದರೂ ಕೂಡ ಅವರಿಗೆ ಇವತ್ತು ಯಾವ ರೀತಿಯಲ್ಲಿ ಧರ್ಮಸಭೆ ಗೌರವಿಸ್ತದೆ, ಆ ಗೌರವವನ್ನು ಅವರು ಈ 10,000ದಷ್ಟು ಕೊಟ್ಟರೂ ಕೂಡ ಅವರಿಗೆ ಸಿಗುತ್ತಿರಲಿಲ್ಲ. ಇವತ್ತು ಅವರನ್ನು ಸ್ವರ್ಗ ರಾಜ್ಯದ ರಾಜಕುಮಾರರು ಅಂತ ಭಕ್ತಾದಿಗಳು, ಯೇಸು ಸ್ವಾಮಿಯ ಅನುಯಾಯಿಗಳು, ವಿಶ್ವಾಸಿಗಳು ಅವರನ್ನು ಗೌರವಿಸುತ್ತಾರೆ. ನೋಡಿ ಪ್ರಿಯರೇ, 2000 ವರ್ಷಗಳು ಆ ಸಂದವು ಕೂಡ ಇವತ್ತು ಅವರನ್ನು ಭಕ್ತಿಪೂರ್ವಕವಾಗಿ ಗೌರವಿಸ್ತಾರೆ. ಯಾಕಂತ ಹೇಳಿದ್ರೆ, ಅವರು ಯೇಸು ಸ್ವಾಮಿಗೋಸ್ಕರ ತಮ್ಮ ಸರ್ವಸ್ವವನ್ನು ಅವರು ತ್ಯಾಗ ಮಾಡಿದರು. ಅದಕ್ಕೆ 2000 ವರ್ಷಗಳು ಪ್ರಿಯರೇ ಜನರು ಅವರು ನೆನಪಿಟ್ಟಿದ್ದಾರೆ. ಜನರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹಣ ಗಳಿಸ್ತಾರೆ, ಸಂಪಾದಿಸ್ತಾರೆ, ಅವರು ಅಧಿಕಾರವನ್ನು ಪಡೆಯುತ್ತಾರೆ. ನಂತರ ಯಾರು ಅವರನ್ನು ನೆನಪಿಸ್ತಾರೆ? ಏನೋ ಮಕ್ಕಳು, ಮೊಮ್ಮಕ್ಕಳು. ಮತ್ತೆ ನಾವು ಯಾರ ಹತ್ರ ಕೇಳಿದರೆ, ನಿಮ್ಮ ಅಜ್ಜೆ ಹೆಸರು ಏನು ಅಂತ ಕೇಳಿದರೆ ಹೇಳ್ತಾರೆ ಕೆಲವರು. ಅವರ ತಂದೆ ತಾಯಿ, ಅಜ್ಜನ ತಂದೆ ಮತ್ತು ತಾಯಿ, ಅಜ್ಜಿಯ ತಂದೆ ತಾಯಿ ಯಾರಂತ ಕೇಳಿದರೆ ತುಂಬ ವಿರಾಳರು, ಕಡಿಮೆ ಜನರು ಹೇಳಲಿಕ್ಕೆ ಶಕ್ತರಾಗ್ತಾರೆ. ನಾವು ಅದಕ್ಕಿಂತಲೂ ಹಿಂದಕ್ಕೆ ಹೋದರೆ ಸಾಧಾರಣವಾಗಿ ಯಾರಿಗೆ ಕೂಡ ತಿಳಿದಿರಲಿಕ್ಕಿಲ್ಲ. ಏನೋ ಒಂದು ಫೋಟೋ ಹಾಕಿ ಅಥವಾ ಏನಾದರೂ ಬರೆದಿಟ್ಟರೆ ಮಾತ್ರ ತಿಳಿಬಹುದು ವಿನಃ, ಒಂದು 10 ತಲೆಮಾರುಗಳ ಹಿಂದಕ್ಕೆ ನಾವು ಯಾರನ್ನು ಕೇಳಿದರೆ, ನಿಮ್ಮ ಹಿರಿಯರು ಯಾರು ಅಂತ ಕೇಳಿದರೆ ನಮ್ಮ ಜನರಿಗೆ, ನನಗೆ ಕೂಡ ಯಾರು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಪೇತ್ರನು ಯಾರು?
ಯೋಹಾನನು ಯಾರು, ಯಾಕೋಬನ್ ಯಾರು, ಫ್ರಾನ್ಸಿಸ್ ಅಸಿಸಿ ಯಾರು, ಫ್ರಾನ್ಸಿಸ್ ಝವೇರಿ ಯಾರು ನಾವು ಕೇಳಿದರೆ ಇವತ್ತು ಬೇಕಾದಷ್ಟು ಜನರು ಅವರ ಗುರುತವನ್ನು ಹೇಳುತ್ತಾರೆ, ಅವರನ್ನು ಗೌರವಿಸ್ತಾರೆ. ಯಾಕಂತ ಹೇಳಿದರೆ ಅವರು ಯೇಸು ಸ್ವಾಮಿಗೋಸ್ಕರ, ದೇವರ ಸಾಮ್ರಾಜ್ಯಕ್ಕೋಸ್ಕರ ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡಿದರು. ಅದಕ್ಕಾಗಿ ವರ್ಷಗಳು 100, 200, 500, 1000 ವರ್ಷ ಕಳೆದರೂ ಕೂಡ ಅವರು ಇನ್ನೂ ಕೂಡ ಸ್ಮರಿಸಲ್ಪಟ್ಟಿದ್ದಾರೆ. ಪ್ರಿಯರೇ, ಯಾರು ದೇವರ ಸಾಮ್ರಾಜ್ಯಕ್ಕಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡುತ್ತಾರೋ ಅಂಥವರಿಗೆ ದೇವರು ಎಂದೂ ಕೂಡ ಮರೆಯುವುದಿಲ್ಲ. ಬದಲಾಗಿ ಅವರು ಜನರಲ್ಲಿ, ವಿಶ್ವಾಸಿಗಳಲ್ಲಿ ಅವರನ್ನು ಜೀವಂತವಾಗಿಡುತ್ತಾರೆ. 100 ವರ್ಷ, 1000 ವರ್ಷ, ಇನ್ನೂ 1000 ವರ್ಷ. ಪ್ರಿಯರೇ, ನಾವು ನೋಡ್ತೇವೆ ಈ ಪ್ರೇಷಿತರ ಕಾರ್ಯಕಲಾಪಗಳು ಪುಸ್ತಕ, ಇದರಲ್ಲಿ 8ನೇ ಅಧ್ಯಾಯ ಉಂಟು. ಈ ಜೆರೂಸಲೇಮಿನಲ್ಲಿ ಶಿಷ್ಯರಿಗೆ, ವಿಶ್ವಾಸಿಗಳಿಗೆ ಕಷ್ಟಗಳು ಉಂಟಾದಾಗ, ದಂಡನೆ ಉಂಟಾದಾಗ ಅವರು ಇತರ ಸ್ಥಳಗಳಿಗೆ ಹೋದರು. ಅಂಥವರಲ್ಲಿ ಫಿಲಿಪ್ಪನು ಕೂಡ ಸಮಾರ್ಯಕ್ಕೆ ಹೋದನು. ಯಾವ ಜಾಗದಲ್ಲಿ ಜನರು ಯೇಸು ಸ್ವಾಮಿಯನ್ನು ತಿರಸ್ಕಿದ್ದಾರೋ ಅಂತಹ ಜಾಗಕ್ಕೆ ಹೋದನು. ಅಲ್ಲಿ ಹೋದಾಗ ಅಲ್ಲಿ ಜನರು ಸ್ವೀಕಾರ ಮಾಡುತ್ತಾರೆ. ಪವಿತ್ರಾತ್ಮನ ಪ್ರೇರಣೆಯಿಂದ ಯೇಸು ಸ್ವಾಮಿ ತಮ್ಮ ವಿಮೋಚಕರಂತ ಜನರು ಸ್ವೀಕಾರ ಮಾಡ್ತಾರೆ. ಈ ಸುದ್ದಿ ಪೇತ್ರನಿಗೆ ಸಿಗ್ತದೆ. ಪೇತ್ರನು ಬರುತ್ತಾನೆ ಸಮಾರ್ಯಕ್ಕೆ, ಒಂದು ಪ್ರಮುಖ ಪಟ್ಟಣದಲ್ಲಿ. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ಒಬ್ಬ ಮಂತ್ರವಾದಿ ಇದ್ದ. ಆತನ ಹೆಸರು ಸಿಮೋನ ಅಂತ ಹೇಳಿಕೊಂಡು ಆತ ನೋಡ್ತಾನೆ ಯಾವ ರೀತಿ ಫಿಲಿಪ್ಪನು, ಪೇತ್ರನು ಸುವಾರ್ತೆಯನ್ನು ಸಾರುತ್ತಾರೆ. ಆಮೇಲೆ ಅವರಿಗೆ ದೀಕ್ಷಾ ಸ್ನಾನ ಕೊಡ್ತಾರೆ, ಪವಿತ್ರ ಸ್ನಾನ. ಅದು ಸಿಕ್ಕಿದ ಮೇಲೆ ಅವರ ಮೇಲೆ ಪ್ರಾರ್ಥಿಸುವಾಗ ಪವಿತ್ರಾತ್ಮ ಬರುತ್ತಾರೆ. ಈ ಮಂತ್ರವಾದಿ ಎಷ್ಟೊಂದು ಹುಷಾರಿದ್ದಾನಂತ ಹೇಳಿದ್ರೆ, ಮಾತನಾಡುವಂತ, ಮಂತ್ರ ಮಾಡುವಂತ ಶಕ್ತಿ ಆತನಲ್ಲಿ ಇದ್ದಿತ್ತು. ಆತನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅದನ್ನು ಉಪಯೋಗಿಸಿ ಜನರನ್ನು ಮರಳು ಮಾಡ್ತಿದ್ದನು. ಜನರು ಆತನ್ನು ಕೇಳಲಿಕ್ಕೆ ಹೋಗ್ತಿದ್ದರು. ಈಗ ಆತನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಈ ಹೊಸ ಒಂದು ವಿಧಾನ ಅಥವಾ ಸಾರುವ ಸುವಾರ್ತೆಯನ್ನು ಕೇಳುತ್ತಾನೆ. ಫಿಲಿಪ್ಪನ ಹತ್ರ ಮತ್ತೆ ಪೇತ್ರನಲ್ಲಿ ತುಂಬಾ ಸಂತೋಷ ಆಗ್ತದೆ. ಮತ್ತು ಆತನು ಲೆಕ್ಕಾಚಾರ ಮಾಡ್ತಾನೆ. ಮತ್ತೆ ಹೇಳ್ತಾನೆ, ಪೇತ್ರನಲ್ಲಿ ಬಂದು ತಾನು ಕೂಡ ಈ ಸ್ನಾನ ದೀಕ್ಷೆಯನ್ನು ತೆಗೆದುಕೊಳ್ತಾನೆ, ಪವಿತ್ರ ದೀಕ್ಷೆಯನ್ನು ತೆಗೆದುಕೊಳ್ತಾನೆ, ಕ್ರೈಸ್ತನಾಗುತ್ತಾನೆ. ಮತ್ತೆ ಪೇತ್ರನಲ್ಲಿ ಬಂದು ಹೇಳ್ತಾನೆ, ನೋಡು, ನನ್ನಲ್ಲಿ ಇಷ್ಟು ಹಣ ಉಂಟು, ನಾನು ಆ ಹಣವನ್ನು ನಿನಗೆ ಕೊಡುತ್ತೇನೆ. ನೀನೇನು ಮಾಡ್ಬೇಕಂತ ಹೇಳಿದ್ರೆ, ಯಾವ ರೀತಿ ನೀನು ಪ್ರಾರ್ಥಿಸುವಾಗ ಈ ಪವಿತ್ರಾತ್ಮರ ಶಕ್ತಿ ಇತರರಿಗೆ ಬರ್ತದೋ ಆ ಶಕ್ತಿ ನನಗೆ ಕೊಡು ಅಂತ ಕೇಳ್ತಾನೆ. ಆಗ ಪೇತ್ರನು ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನಿನ್ನ ಹಣವನ್ನು ನೀನು ನಿನ್ನಲ್ಲೇ ಇಡು, ನನಗೆ ಬೇಡ. ನೀನು ಯಾವ ಹಣದ ಆಸೆಗೆ ಒಳಗಾಗಿದ್ದೀಯೋ ಅದಕ್ಕೆ ತಕ್ಕ ಶಿಕ್ಷೆ ನಿನಗೆ ಸಿಗುತ್ತದೆ ಅಂತ ಹೇಳಿಕೊಂಡು ಆತನು ತಕ್ಷಣಕ್ಕೆ ಅರ್ಥ ಮಾಡಿಕೊಳ್ತಾನೆ. ಮತ್ತೆ ಪೇತ್ರನಲ್ಲಿ ವಿನಂತಿ ಮಾಡುತ್ತಾನೆ, ನೀನೇನು ಈಗ ಹೇಳಿದ್ಯೋ ನನಗೆ ಶಿಕ್ಷೆ ಸಿಗ್ಬೇಕಂತ, ಅದು ನನಗೆ ಸಿಗದೇ ಇರಲಿ ಅಂತ ಹೇಳ್ತಾನೆ, ಪ್ರಾರ್ಥಿಸುತ್ತಾನೆ. ಪ್ರಿಯರೇ, ಈ ಮನುಷ್ಯನು ಮಂತ್ರವಾದಿ ಸಿಮೋನ, ಆತನು ಈ ಮಂತ್ರವನ್ನು ಮಾಡಿಕೊಂಡು ಜನರನ್ನು ಮರುಳು ಮಾಡ್ತಿದ್ದನು, ಹಣವನ್ನು ಮಾಡ್ತಿದ್ದನು. ಯಾವಾಗ ಪೇತ್ರ ಮತ್ತು ಫಿಲಿಪ್ಪನ್ ಬಂದು ಸುವಾರ್ತೆಯನ್ನು ಸಾರಿದಾಗ ಜನರಲ್ಲಿದ್ದಂಥ ದೆವ್ವಗಳು ಓಡಿ ಹೋದವು, ಜನರು ಬಂಧನ ಮುಕ್ತರಾದರೂ ಆತನು ಏನು ಮಾಡ್ತಾನಂತ ಹೇಳಿದ್ರೆ, ಈ ಒಂದು ವಿದ್ಯೆ ನನಗೆ ಸಿಕ್ಕಿದರೆ ನಾನು ಇನ್ನಷ್ಟು ಹಣ ಮಾಡಬಹುದು. ಅದಕ್ಕಾಗಿ ಏನು ಮಾಡ್ತಾನಂತ ಹೇಳಿದ್ರೆ, ಪೇತ್ರನಿಗೆ ಹೇಳ್ತಾನೆ, ನಾನು ನನ್ನ ಹಣ ನಿನಗೆ ಕೊಡ್ತೇನೆ, ಆ ಶಕ್ತಿಯನ್ನು ನನಗೆ ಕೊಡು. ಏನು ಮಾಡಲಿಕ್ಕೆ? ಇನ್ನೂ ಕೂಡ ಜಾಸ್ತಿ ಹಣ ಮಾಡಲಿಕ್ಕೆ. ಪೇತ್ರನು ಹೇಳ್ತಾನೆ, ನಿನ್ನ ಹಣ ನಿನ್ನಲ್ಲೇ ಇಡು, ನನಗೆ ಬೇಡ. ಪ್ರಿಯರೇ, ದೇವರ ಆಶೀರ್ವಾದ, ದೇವರ ಆಶೀರ್ವಾದ ಅದನ್ನು ನಾವು ಪಡೆಯುವುದು ಲಾಭ ಮಾಡಲಿಕ್ಕೆಲ್ಲ. ನಾವು ದೇವರ ಸಾಮ್ರಾಜ್ಯಕ್ಕಾಗಿ ತ್ಯಾಗ ಮಾಡುವುದು ಇನ್ನಷ್ಟು ಪಡೆಯಬೇಕೆಂಬ ಉದ್ದೇಶದಿಂದ ಅಲ್ಲ. ನಾವೇನಾದರೂ ತ್ಯಾಗ ಮಾಡಲಿಕ್ಕಿದ್ದರೆ ನಾವು ಬಿಚ್ಚು ಮನಸ್ಸಿನಿಂದ ದೇವರ ಸಾಮ್ರಾಜ್ಯಕ್ಕೆ ತ್ಯಾಗ ಮಾಡಿದಾಗ ದೇವರು ನಮಗೆ ಹೇರಳವಾಗಿ ನೀಡ್ತಾರೆ. ಪ್ರಿಯರೇ, ಪೇತ್ರ, ಆಮೇಲೆ ಫಿಲಿಪ್ಪನು ಮತ್ತು ಇತರ ಪ್ರೇಷಿತರು, ಪೌಲನು, ಅವರೆಲ್ಲರೂ ಕೂಡ ಬೇಕಾದಷ್ಟು ಪ್ರಯಾಣ ಮಾಡಿದರು, ಸುವಾರ್ತೆಯನ್ನು ಸಾರಿದರು. ಏನೇನನ್ನು ಕೂಡ ಬಯಸದೆ, ಏನೇನನ್ನು ಕೂಡ ಬಯಸಿದರೆ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ತ್ಯಾಗ ಮಾತ್ರ ಮಾಡಿದರು. ವಾಪಸ್ಸಾಗಿ ಭೌತಿಕವಾಗಿ ಏನನ್ನು ಕೂಡ ಅವರು ಆಸೆ ಮಾಡಲಿಲ್ಲ. ಏನಾದರೂ ಸಿಕ್ಕಿದರೆ ಅದನ್ನು ಇತರರಿಗೆ ಕೊಟ್ಟರು. ಇದರಿಂದಾಗಿ ಈ
ದೇವರ ಸಾಮ್ರಾಜ್ಯ ವಿಸ್ತಾರವಾಗ್ತಾ ಹೋಯಿತು, ಪವಿತ್ರ ಧರ್ಮ ಸಭೆ ಬೆಳೆಯುತ್ತಾ ಹೋಯಿತು. ಅವರು ಯಾವತ್ತೂ ಕೂಡ ದೇವರನ್ನು ತಮಗೋಸ್ಕರ ಬಳಸಲಿಲ್ಲ. ನಾನು ಈ ಉಪಕಾರ ಮಾಡಿದ್ದೇನೆ, ಅವರಿಗೆ ಗುಣಪಡಿಸಿದ್ದೇನೆ, ಮತ್ತೆ ಇವರಿಗೆ ಈ ಒಳಿತನ್ನು ಮಾಡಿದ್ದೇನೆ, ಅದಕ್ಕೆ 10ರಲ್ಲಿ 1 ನನಗೆ ಕೊಡುವಂತ ಎಲ್ಲಿ ಕೂಡ ಅವರು ಕೇಳಲಿಲ್ಲ ಪ್ರಿಯರೇ. ಅದಕ್ಕಾಗಿ ಸುವಾರ್ತೆ ಅದು ಏನಾಯ್ತು ಅಂತ ಹೇಳಿದ್ರೆ ತುಂಬಾ ಪ್ರಯೋಗಶಾಲಿಯಾಗಿ ಅಥವಾ ತುಂಬ ಸಮರ್ಥವಾಗಿ ಅದು ವಿಸ್ತಾರವಾಗುತ್ತಾ ಹೋಯಿತು, ಪ್ರಭಾವಶಾಲಿಯಾಗಿ ವಿಸ್ತಾರವಾಗುತ್ತಾ ಹೋಯಿತು. ಏನೇನನ್ನು ಕೂಡ ಅವರು ವಾಪಸ್ ಹಿಂದಕ್ಕೆ ಆಸೆ ಪಡಲಿಲ್ಲ ಅಥವಾ ಪಡೆಯಲಿಲ್ಲ. ಅವರು ಏನು ಸಿಕ್ಕಿತೋ ಅದೆಲ್ಲವನ್ನು ಕೊಟ್ಟರು. ಇವತ್ತು ನೋಡಿ ಪ್ರಿಯರೇ, 2000 ವರ್ಷಗಳಾದರೂ ಕೂಡ ಪ್ರಪಂಚದಲ್ಲಿ ಎಷ್ಟು ಸಾವಿರಾರು ಜನರು, ಮಿಲಿಯಗಟ್ಟೆ ಜನರು ಯೇಸು ಸ್ವಾಮಿಗೋಸ್ಕರ ತಮ್ಮ ಜೀವವನ್ನು ತ್ಯಾಗ ಮಾಡಿದಂಥ ಪ್ರೇಷಿತರಿಗೆ, ಸಂತರಿಗೆ, ಪುಣ್ಯ ಪುರುಷರಿಗೆ ಗೌರವವನ್ನು ನೀಡುತ್ತಾರೆ. ಇದು ಪ್ರಿಯರೇ ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ನಾವು ಸೇವೆಯನ್ನು ಮಾಡುವುದು, ನಾವು ತ್ಯಾಗವನ್ನು ಮಾಡುವುದಂತ ಹೇಳಿದರೆ ಇದು. ನಾವು ನೋಡ್ತೇವೆ, ಜಕ್ಕಾಯನು ತನ್ನಲ್ಲಿದ್ದಂಥ ಎಲ್ಲ ಹಣವನ್ನು ಬಡಬಗ್ಗರಿಗೆ ದಾನ ಮಾಡಿದ. ಲೇವಿ ಮತ್ತಾಯನು ಸುವಾರ್ತೆ ಬರೆದಾತನು, ಆತನಲ್ಲಿ ಕೂಡ ಬೇಕಾದಷ್ಟು ಹಣ ಇತ್ತು. ಅವನೇನು ಮಾಡಿದಾನೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿಯನ್ನು ಹಿಂಬಾಲಿಸೋಕ್ಕೋಸ್ಕರ ತನ್ನಲ್ಲಿ ಇದ್ದುದೆಲ್ಲವನ್ನು ಕೂಡ ತ್ಯಾಗ ಮಾಡಿದನು. ಇವತ್ತು ನೋಡಿ ಪ್ರಿಯರೇ, ಸಂತ ಮತ್ತಾಯನು ಬರೆದ ಸುವಾರ್ತೆಯಿಂದ ವಾಚನ ಅಂತ ಹೇಳಿಕೊಂಡು ನಾವು ಎಷ್ಟೋ ಬಾರಿ ದೇವರ ವಾಕ್ಯವನ್ನು ಓದುತ್ತೇವೆ. ಕಳೆದ 2000 ವರ್ಷಗಳಲ್ಲಿ ಮತ್ತಾಯನು ಬರೆದ ಸುವಾರ್ತೆಯಿಂದ ಎಷ್ಟು ಜನರು ಸುವಾರ್ತೆಯನ್ನು ಓದಿ ಪ್ರೇರಿತರಾಗಿ ತಮ್ಮ ಜೀವನವನ್ನು ಬದಲಾಯಿಸಿದ್ದಾರೆ. ಆತನು ತ್ಯಾಗ ಮಾಡಿದನು. ಸುಂಕ ವಸೂಲು ಮಾಡುವಂಥ ಆ ವ್ಯಾಪ್ತಿಯನ್ನು, ಹಣ ಮಾಡುವಂಥ ವ್ಯಾಪ್ತಿಯನ್ನು, ಕೆಲಸವನ್ನು ತ್ಯಾಗ ಮಾಡಿದನು. ಬದಲಾಗಿ ಎಷ್ಟು ಮಿಲಿಯನ್ ಜನರಿಗೆ ಆತನು ಸುವಾರ್ತೆಯನ್ನು ಸಾರಿದನು ಪ್ರಿಯರೇ. ಅವರೆಲ್ಲರೂ ಕೂಡ ಎಷ್ಟು ಸಲ ಮತ್ತಾಯನ ಹೆಸರನ್ನು ಅವರು ಉಲ್ಲೇಖ ಮಾಡಿದರು. ಎಷ್ಟು ಜನರು, ಒಂದು ವೇಳೆ ಲೇವಿ ಅಥವಾ ಮತ್ತಾಯನು ಯೇಸು ಸ್ವಾಮಿ ಬಾ ನನ್ನನ್ನು ಹಿಂಬಾಲಿಸುವಂತ ಹೇಳಿದಾಗ ಆತನು ಹೇಳದೆ ನನಗೆ ಹಣ ಬೇಕಂತ ಕುಳಿತುಕೊಂಡಿದ್ದರೆ ಇವತ್ತು ಮತ್ತಾಯನ ಯಾರಂತ ನಮಗೆ ಯಾರಿಗೆ ಕೂಡ ತಿಳಿದಿರುತ್ತಿರಲಿಲ್ಲ. ಪ್ರಿಯರೇ, ನಾವು ಸ್ವಲ್ಪ ಕೊಡುವಾಗ ದೇವರು ನಮಗೆ ಬೇಕಾದಷ್ಟು ಕೊಡ್ತಾರೆ. ಅದು ಭೌತಿಕವಾಗಿ ಮೆಟೀರಿಯಲಿಸ್ಟಿಕ್ ದೃಷ್ಟಿಯಿಂದ ಆಗಬೇಕಾಗಿಲ್ಲ. ಆದರೆ ನಮ್ಮ ಮನಸ್ಸಿಗೆ ನೆಮ್ಮದಿ, ಶಾಂತಿಯನ್ನು ದೇವರು ಕೊಡ್ತಾರೆ. ನಾವು ಎಷ್ಟು ದುಡ್ಡು ಕೊಟ್ಟರೂ ಕೂಡ ನಮಗೆ ಶಾಂತಿ, ನೆಮ್ಮದಿ ಲಭಿಸದು. ಮಾರ್ಕೆಟ್ನಲ್ಲಿ ಎಲ್ಲಿ ಕೂಡ ಅದು ಸಿಗುವುದಿಲ್ಲ. ಆದರೆ ಯಾವಾಗ ನಾವು ದೇವರ ಕೆಲಸಕ್ಕಾಗಿ ಏನನ್ನು ನೀಡುತ್ತೇವೋ ಅದರಲ್ಲಿ ಸಿಗುವಂಥ ಶಾಂತಿ, ನೆಮ್ಮದಿ, ನಮಗೆ ಸಮಾಧಾನ, ಅದು ಲೆಕ್ಕಕ್ಕಿಂತಲೂ ಮಿಗಿಲಾದುದು. ನಾವು ಮಾಡಿದ ಪುಣ್ಯ ಕಾರ್ಯಗಳಿಂದ ನಮಗೆ ಸಿಗುವಂಥ ಸ್ವರ್ಗ ಸಾಮ್ರಾಜ್ಯ, ನಾವು ಎಲ್ಲ ಸಂಪತ್ತನ್ನು, ಪ್ರಪಂಚದ ಸಂಪತ್ತನ್ನು ಕೊಟ್ಟರೂ ಕೂಡ ಅದು ಎಲ್ಲಿ ಕೂಡ ಸಿಗಲಿಕ್ಕಿಲ್ಲ. ಅದು ಅಷ್ಟು ಬೆಲೆ ಬಾಳುವಂಥದ್ದು. ದೇವರು ನಮಗೆ ಅದನ್ನು ದಯಪಾಲಿಸುತ್ತಾರೆ. ಈ ಸುವಾರ್ತೆಯನ್ನು ಆಲಿಸಿಕೊಂಡು ಇವತ್ತು ನಾವು ಯೇಸು ಸ್ವಾಮಿಯ ವಾಕ್ಯಗಳನ್ನು ನಾವು ಧ್ಯಾನ ಮಾಡುತ್ತಿರುವಾಗ ಪಿತದೇವರಲ್ಲಿ ನಾವು ಪ್ರಾರ್ಥಿಸುವ, ಕರ್ತರಾದ ದೇವರೇ, ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಸುವಾರ್ತೆಯನ್ನು ಸಾರಿದರು. ನಿಮ್ಮ ಪುತ್ರರು ಸಾರಿದಂಥ ಸುವಾರ್ತೆಯನ್ನು ಸಾರಲಿಕ್ಕೆ ಕಳೆದ 2000 ವರ್ಷಗಳಲ್ಲಿ ಧರ್ಮಸಭೆಯಲ್ಲಿ ಎಷ್ಟೋ ಮಂದಿ ಜನರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ. ಪ್ರೇಷಿತರಿಂದ ಹಿಡಿದು ಇವತ್ತಿನ ತನಕ ಎಷ್ಟೋ ಜನರು ತಮ್ಮ ಜೀವನವನ್ನು ಸವೆಯಿಸಿದ್ದಾರೆ, ಸುವಾರ್ತೆಯನ್ನು ಸಾರಿದ್ದಾರೆ. ತಮ್ಮ ಕುಟುಂಬಗಳಿಂದ ದೂರ ಹೋಗಿ ಬೇರೆ ಬೇರೆ ಜನರಿಗೆ ಸುವಾರ್ತೆಯನ್ನು ಸಾರಿದ್ದಾರೆ. ಕರ್ತರಾದ ದೇವರೇ, ನೀವು ಅವರಿಗೆ ತಕ್ಕುದಾದಂಥ ಆ ಒಂದು ಬಹುಮಾನವನ್ನು ನೀಡಿದ್ದೀರಿ. ಸ್ವರ್ಗದಲ್ಲಿ ನಿಮ್ಮೊಂದಿಗೆ ಸದಾಕಾಲ ಜೀವಿಸುವಂಥ ಆ ಒಂದು ದೊಡ್ಡ ಬಹುಮಾನವನ್ನು ಅವರಿಗೆ ನೀಡಿದ್ದೀರಿ. ಕರ್ತರಾದ ದೇವರೇ, ಈ ಸುವಾರ್ತೆಯನ್ನು ಆಲಿಸಿಕೊಂಡು ಇವತ್ತಿನ ದಿವಸ ನಾವು ಧ್ಯಾನ ಮಾಡುತ್ತಿರುವಾಗ ನಿಮ್ಮಲ್ಲಿ ನಾವು ಪ್ರಾರ್ಥಿಸುತ್ತೇವೆ, ನಮ್ಮೆಲ್ಲರನ್ನು ಆಶೀರ್ವದಿಸು. ಈ ಕಾರ್ಯಕ್ರಮದಲ್ಲಿ ಡಿವೈನ್ ವರ್ಡ್ ಟಿವಿ ಮುಖಾಂತರ ಭಾಗವಹಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರರನ್ನು ಆಶೀರ್ವದಿಸು ಕರ್ತರೆ. ಅವರಿಗೆ ಮನಸ್ಸಿಗೆ ಬೇಕಾದಂಥ ನೆಮ್ಮದಿ, ಶಾಂತಿಯನ್ನು ದೊರಕಿಸು. ಹಾಗೂ ಅವರು ನಿಮ್ಮ ಸಾಮ್ರಾಜ್ಯಕ್ಕಾಗಿ ಏನನ್ನು ತ್ಯಾಗ ಮಾಡಿದ್ದಾರೋ, ಏನು ಕಾಣಿಕೆ ನೀಡಿದ್ದಾರೋ ಅದರ ಫಲವಾಗಿ ಅವರಿಗೆ ಬೇಕಾದಂಥ ಆರೋಗ್ಯ, ನೆಮ್ಮದಿ, ಶಾಂತಿ, ಕುಟುಂಬದಲ್ಲಿ ಸಂತೃಪ್ತಿಯ ಜೀವನವನ್ನು ಅವರಿಗೆ ದಯಪಾಲಿಸು. ಈ ಭೂಲೋಕದ ಜೀವನವನ್ನು ಮುಗಿಸ್ತಿರುವಂತೆ ಸ್ವರ್ಗ ಸಾಮ್ರಾಜ್ಯದ
ನಿಮ್ಮಲ್ಲಿ ಜೀವಿಸುವಂತ ಆ ಒಂದು ಭಾಗ್ಯವನ್ನು ದಯಪಾಲಿಸುವಂತ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್.